ಅಷ್ಟು ದೂರದಿಂದ ಬಂದಿದ್ದೇನೆ, ಎಲ್ಲಿ ಎಂಥದ್ದು ಏನು ಅಂತ ಗೊತ್ತಾಗೋದಿಲ್ಲ. ಓ, ಅಲ್ಲಿ ಭಯಂಕರ ಪಲಾರದ ವ್ಯವಸ್ಥೆ ಎಲ್ಲ ಆಗುತ್ತಾ ಒಳಗಿಂದ ಪುಗೆ ಪುಗೆ ಅಂತ ಕೇಳ್ತ ನೋಡು. ಯಾರೋ ಕಲ್ಲು ಗುಂಡಿನ ಹಾಗೆ ನಾನಿಲ್ಲಿ ಕೂತಿದ್ದೇನೆ, ನನ್ನನ್ನು ನೋಡಿಯೂ ನೋಡದವರ ಹಾಗೆ ಎಲ್ಲಿಗೋ ಒಳಗೆ. ನಾನೀಗ ನಿಮ್ಮಲ್ಲಿ ವ್ಯವಹಾರಕ್ಕೆ ಬಂದದ್ದಲ್ಲ, ಮತ್ತೆ ಒಳಗೊಬ್ಬ ವ್ಯಕ್ತಿ ಇದ್ದ, ಅವರನ್ನು ನೋಡಿ ಮಾತಾಡಿ ಆಮೇಲೆ ನಿಮ್ಮಲ್ಲಿ ಮಾತಾಡುವಂತ ಸುಮ್ಮನೆ. ಅದಿರ್ಲಿ, ಓ ಅಲ್ಲಿ ಬಂದೆ ಎಂತದ್ದು ಹೇಳಿದ್ದು ನೀನು? ಪುಗೆ ಪುಗೆ ಅಂತ ಕೇಳ್ತಾ ಇತ್ತು. ಪುಗೆ ಅಂತಲ್ಲ, ಅದು ಜಯರಾಮನ ಮನೆಗೆ ಬೆಂಕಿ ಬಿದ್ದದ್ದು. ಅಲ್ಲ, ಇಲ್ಲಿ ಪುಗೆ ಪುಗೆ ಅಂತ ಹೇಳಿದ್ದು. ಪುಗೆ ಪುಗೆ ನನಗೆ ಪುಗೆ 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 ಪುಗೆ. ನೀನು ಯಾರನ್ನು ನೋಡ್ಬೇಕು ಅಂತ ಹೇಳಿದ್ಯಲ್ಲ? ಇಲ್ಲಿ ಇದು ಮಧ್ಯಾಹ್ನ ಅಲ್ವಾ? ಮಧ್ಯಾಹ್ನ ಅಲ್ಲ, ಸಂಜೆ. ಇಲ್ಲಿ ಎಷ್ಟು ಕೇಳು, ಇದು ಮಧ್ಯಾಹ್ನ. ಇದು ಪಾತಾಳ ಅಲ್ವಾ? ಹೌದು. ಪಾತಾಳದಲ್ಲಿ ಈ ಪರಿಸರಕ್ಕೆ ಹೆಸರು ಮಧುವನ. ಇಲ್ಲಿ ಅಧಿಕಾರಿಯಾಗಿ ಕೊಂಡಿರ್ತಕ್ಕಂಥ ಉದ್ದಿನ ಬೇಳೆ ಮಹಾರಾಜ. ಕಡಲೆಬೇಳೆಯ ತಮ್ಮನ? ಕಡಲೆಬೇಳೆ ಅಲ್ಲ, ಮತ್ತೆ ಉದ್ದಿನ ಬೇಳೆ ಮಹಾರಾಜ. ಆ ವ್ಯಕ್ತಿಯನ್ನು ನೋಡ್ಲಿಕ್ಕೆ ಅದಕ್ಕೆ ಬಂದದ್ದು ನಾನು. ಬರ್ತೇನೆ ನಾನು. ನೀನು ಅವರನ್ನು ನೋಡಿದ್ಯಾ? ಇಲ್ಲ. ಪರಿಚಯ ಉಂಟಾ? ಇಲ್ಲ. ನಾನೇ ಅಲ್ವೇನು? ನಾನೇ ನಾನೇ ಮುಜಾಯ್. ನೀವೇ? ಹಾಗಾದ್ರೆ ನಿಮ್ಮಲ್ಲಿ ದಯಮಾಡಿ ಎಂತದ? ನೀವೇ ಅವರಂತ ನನಗೆ ಗೊತ್ತಾಗ್ಲಿಲ್ಲ, ದಯಮಾಡಿ ಕ್ಷಮಿಸಬೇಕು. ಬಿಡು. ಗೊತ್ತಾಗದೆ ಹೇಳುವುದು ಕ್ಷಮಿಸಬೇಕಾದ ವಿಷಯ ಅಲ್ಲ. ಹೌದೌದು. ಅದನ್ನು ಶಾಸ್ತ್ರದಲ್ಲಿ ಏನು ಹೇಳಿದೆ ಗೊತ್ತಾ? ಹೇಳಿದೆ, ತಿಳಿಯದೆ ಮಾಡುವುದು ಎನ್ನುವುದೇ. ಏನು ತಿಳಿಯದೆ ಮಾಡ್ಲಿಕ್ಕಿರುವ ನಾವು? ಹೌದೇನು? ತಿಳಿಯದೆ ಮಾಡುವುದು ಅದು ಪ್ರಮಾದ. ಪ್ರಮಾದ. ಪ್ರಮಾದ ಅಲ್ವಾ? ಪ್ರಮಾದ. ಪ್ರಮಾದ. ತಿಳಿದು ಮಾಡುವುದು ಅಪರಾಧ, ತಿಳಿಯದೆ ಮಾಡುವುದು ಪ್ರಮಾದ. ನೀನೇನು ಪ್ರಮಾದ ಮಾಡಿದೆ, ಕ್ಷಮಿಸಲಾಗಿದೆ. ಇಲ್ಲಿಯವಲ್ಲ, ಗೊತ್ತಾಗ್ತದೆ ನೀನೊಬ್ಬ ಪರದೇಶಿ. ನೀವು ಹೇಳುವಷ್ಟು ಪರದೇಶಿ ಅಲ್ಲ. ಹೇಳುವಷ್ಟು ಪರದೇಶಿ ಪರದೇಶಿ ಅಲ್ವಾ? ಅಲ್ಲ. ಮತ್ತೆ ಇಲ್ಲಿ ಅವ ಸ್ವಲ್ಪ. ಹೌದು, ಸ್ವಲ್ಪ. ಹೌದು. ಎಷ್ಟು ಸ್ವಲ್ಪ? ನಾನು ಮೇಲಿಂದ ಬಂದವ. ಅದೆಂತದಕ್ಕೆ ನಿಮಗೆ ಇದು ಇದೇ ಆರಂಭವ ಮೊದಲ ಇಷ್ಟ? ಎಂತದು? ನಿನ್ನ ಮಾತು ಕೇಳುವಾಗ ಸಿಟ್ಟುಲೆತ್ತಿಗೆ ಹಾರಿತು. ಅದು ಯಾಕೆ ಸಿಟ್ಟು ಬಂದ? ಕರದ ಕತ್ತಿಯಿಂದ ನಿನ್ನ ಕತ್ತು ಹಾರಿಸಲೇ? ಯಾಕೆ? ನೀನು ದೇವಲೋಕದವನೇ, ಕೃತ್ರಿಮವನ್ನು ಮಾಡುವುದಕ್ಕೆ ನಮ್ಮ ಪಾತಾಳವನ್ನು ಸೇರಿಕೊಂಡವರೇ. ಮೇಲೆ ಅಂತೇಳಿ ಅಷ್ಟು ಮೇಲೆ ಅಲ್ಲ, ಮತ್ತೆ ಅದಕ್ಕಿಂತ ಸ್ವಲ್ಪ ಕೆಳಗೆ. ಎಲ್ಲಿ? ಭೂಲೋಕ. ಭೂಲೋಕ, ಶೋಣಿತಾಪುರ, ಶೋಣಿತಾಪುರ, ಅರಮನೆ, ಅರಮನೆ. ಇದ್ಯಮ್ಮ. ನಿಮಗೇನಾದ್ರೂ ಸುದ್ದಿ ಬಂತ? ಯಾವುದು? ಹೋದ್ರು ಅಂತ ಹೇಳಿ. ಯಾರು? ಮತ್ತೆ ನೀವು ಶ್ರದ್ಧಾಂಜಲಿ ಅರ್ಪಣೆ ಮಾಡ್ತಾ ಶ್ರದ್ಧಾಂಜಲಿ ಅಲ್ವೋ? ಮತ್ತೆ ಭಾವಭಕ್ತಿ, ತಿಥಿಕುಲ ಸಾಮ್ರಾಜ್ಞಿ ತಿಥಿ ದೇವಿ ಅವರು ಕಳುಹಿಸಿ ಬಂದವ ನಾನು. ಅಲ್ಲಿ ಇಲ್ಲಿ ನೀನು ಕೂತ್ಕೊಂಡ್ರೆ ಮತ್ತೆ ನಾನೆಲ್ಲ. ಮತ್ತೆ ಹೇಗುಂಟು ನಿಮ್ಮೂರಿನಲ್ಲಿ ಸೆಕೆ? ಊರಿನಲ್ಲಿ ಭಯಂಕರ ಸೆಕೆ, ಇಲ್ಲಿ ಪಾತಾಳದಲ್ಲಿ ಒಳ್ಳೆ ಸೆಕೆ ಇರ್ಬೋದಲ್ಲ.